ಮಂಗಳೂರಿನ ಕೆಎಸ್ ರಾವ್ ರಸ್ತೆಯ ಎಲ್ಐಸಿ ಬಿಲ್ಡಿಂಗ್ ಹಿಂಭಾಗದ ಗುಡ್ಡ ಕುಸಿತಗೊಂಡಿದೆ. ಗುಡ್ಡ ಇನ್ನಷ್ಟು ಕುಸಿಯುವ ಭೀತಿಯಲ್ಲಿದ್ದು ಅಲ್ಲಿದ್ದವರನ್ನು ಸ್ಥಳಾಂತರಕ್ಕೆ ಸೂಚನೆ ನೀಡಲಾಗಿದೆ. ಕರಾವಳಿಯಲ್ಲಿ ಧಾರಾಕಾರ ಮಳೆ ಸುರಿಯುತ್ತಿದ್ದು ಗುಡ್ಡ ಕುಸಿತದಂತಹ ಘಟನೆಗಳು ನಡೆದಿದೆ. ನಗರದ ಹೃದಯ ಭಾಗವಾದ ಕೆಎಸ್ ರಾವ್ ರಸ್ತೆಯ ಎಲ್ಐಸಿ ಬಿಲ್ಡಿಂಗ್ ಹಿಂಭಾಗದ ಗುಡ್ಡ ಕುಸಿತದ ಭೀತಿಯಲ್ಲಿದೆ. ಈಗಾಗಲೇ ಸ್ವಲ್ಪ ಮಣ್ಣು ಕುಸಿದು ಬಿದ್ದಿದ್ದು ಅಪಾಯದ ಅಂಚಿನಲ್ಲಿದೆ. ಅಲ್ಲೇ ನೆಲೆಸಿರುವ ವಾಸಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸಲು ಸೂಚಿಸಲಾಗಿದೆ. ये वो बच्चा की बाउंड्री दिख रही, वो ऐसा बाउंड्री है और पुराने जमाने का बाउंड्री है बच्चा चीनी बड़ी उनके भाषा ಹೊರಗಾಗ್ತಾರಲ್ಲ ಅದಕ್ಕೆ ಶರತ್ ಸಾಲ್ಯನ್, V4 ನ್ಯೂಸ್, ಮಂಗಳೂರು.